ಬಹುತೇಕ ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳು ಕನ್ನಡಕ್ಕೆ ಡಬ್ ಆಗಿ ತೆರೆ ಕಾಣ್ತಿದೆ. ಇತ್ತೀಚೆಗೆ ಪುಷ್ಪ ಸಿನಿಮಾ ರಿಲೀಸ್ ಆಗಿತ್ತು. ಆದರೆ ಆ ಚಿತ್ರ ಕನ್ನಡ ವರ್ಷನ್ಗಿಂತಲೂ ತೆಲುಗು ವರ್ಷನ್ಗೆ ಹೆಚ್ಚು ಥಿಯೇಟರ್ಗಳು ಸಿಕ್ಕವು. ಕನ್ನಡದಲ್ಲಿ ಪುಷ್ಪ ನೋಡಬೇಕು ಅಂದುಕೊಂಡಿದ್ದ ಪ್ರೇಕ್ಷಕರಿಗೆ ಇದು ನಿರಾಸೆ ಉಂಟು ಮಾಡಿತ್ತು. ಡಿಸೆಂಬರ್ 24ರಂದು ರಣವೀರ್ ಸಿಂಗ್ ನಟನೆಯ ಬಹುನಿರೀಕ್ಷಿತ 83 ಸಿನಿಮಾ ಕನ್ನಡಕ್ಕೆ ಡಬ್ ಆಗಿ ತೆರೆ ಕಾಣ್ತಿದೆ. ಕರ್ನಾಟಕದಲ್ಲಿ ಈ ಚಿತ್ರವನ್ನು ಕಿಚ್ಚ ಸುದೀಪ್ ಅವರು ಪ್ರಸ್ತುತಪಡಿಸುತ್ತಿದ್ದಾರೆ. ಶಾಲಿನ ಆರ್ಟ್ ಮೂಲಕ ಜಾಕ್ ಮಂಜು ಅವರು ವಿತರಣೆ ಮಾಡುತ್ತಿದ್ದಾರೆ. ಡಬ್ಬಿಂಗ್ ಸಿನಿಮಾಗಳ ಕನ್ನಡ ವರ್ಷನ್ ಹೆಚ್ಚು ಚಿತ್ರಮಂದಿರದಲ್ಲಿ ರಿಲೀಸ್ ಯಾಕೆ ಆಗುವುದಿಲ್ಲ ಎಂಬುದಕ್ಕೆ ಜಾಕ್ ಮಂಜು ಅವರು ಕೆಲವು ಪ್ರಾಕ್ಟಿಕಲ್ ಕಾರಣಗಳನ್ನು ನೀಡಿದ್ದಾರೆ. ಕರ್ನಾಟಕದಲ್ಲಿ ಅಂದಾಜು 50 ಕಡೆಗಳಲ್ಲಿ 83 ಚಿತ್ರದ ಕನ್ನಡ ವರ್ಷನ್ ಬಿಡುಗಡೆ ಮಾಡಲಾಗ್ತಿದೆ. ಜಿಲ್ಲಾ ಕೇಂದ್ರಗಳ ಒಂದು ಚಿತ್ರಮಂದಿರಗಳಲ್ಲಿ ಹಿಂದಿ ಇದ್ದರೆ ಇನ್ನೊಂದು ಚಿತ್ರಮಂದಿರದಲ್ಲಿ ಕನ್ನಡ ವರ್ಷನ್ ಇರಲಿದೆ. ಇದು ಒಳ್ಳೆಯ ಬೆಳವಣಿಗೆ ಎಂದು ಜಾಕ್ ಮಂಜು ಹೇಳಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಬೇರೆ ಇದೆ. 83 ಚಿತ್ರದ ಮುಂಗಡ ಟಿಕೆಟ್ ಬುಕ್ಕಿಂಗ್ ಈಗಾಗಲೇ ಓಪನ್ ಆಗಿದ್ದು ಸದ್ಯಕ್ಕೆ ಹಿಂದಿ ವರ್ಷನ್ಗೆ ಹೆಚ್ಚು ಚಿತ್ರಮಂದಿರಗಳು ಸಿಕ್ಕಿವೆ. ಇದಕ್ಕೆ ಕಾರಣ ಏನು ಎಂಬುದನ್ನು ಮಂಜು ವಿವರಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ 85ರಿಂದ 90% ಹಿಂದಿ ವರ್ಷನ್ ಇರುತ್ತೆ. ಡಬ್ಬಿಂಗ್ ಸಿನಿಮಾಗಳ ಬಿಡುಗಡೆ ಎಂಬುದು ನಮ್ಮ ರಾಜ್ಯದಲ್ಲಿ ಹೊಸ ಪದ್ಧತಿ. ಎಲ್ಲ ಚಿತ್ರಗಳು ಏಕಾಏಕಿ ಕನ್ನಡ ವರ್ಷನ್ನಲ್ಲೇ ಬಂದು ಬಿಡುತ್ತೆ ಎಂಬುದು ಸುಳ್ಳು. ಜನರು ಕೂಡ ಕನ್ನಡ ವರ್ಷನ್ ಬೇಕು ಅಂತ ಕೇಳಬೇಕು. ಚಿತ್ರಮಂದಿರದವರು ಕೂಡ ಕನ್ನಡ ವರ್ಷನ್ ಕೊಡಿ ಎಂದು ಹೇಳಬೇಕು. ವಿತರಕರಾಗಿ ನಾವು ಕನ್ನಡ ವರ್ಷನ್ ಬಿಡುಗಡೆ ಮಾಡಲು ಸಿದ್ಧರಿದ್ದೇವೆ ಎಂದು ಜಾಕ್ ಮಂಜು ಹೇಳಿದ್ರು. 83 ಮೂಲ ಭಾಷೆ ಹಿಂದಿಯಾಗಿದ್ದರಿಂದ ಬಹುತೇಕರು ಹಿಂದಿ ವರ್ಷನ್ನಲ್ಲೇ ಸಿನಿಮಾವನ್ನು ನೋಡಲು ಬಯಸ್ತಾರೆ. ಹಿಂದಿ ತಿಳಿಯದೇ ಇರುವವರು ಕನ್ನಡ ವರ್ಷನ್ ನೋಡಲು ಬಯಸ್ತಾರೆ. ಹಾಗಾಗಿ 2 ಅವತರಣಿಕೆಗೆ ಥಿಯೇಟರ್ ನೀಡಲು ಪ್ರಯತ್ನಿಸಿದ್ದೇನೆ. ಚಿತ್ರಮಂದಿರದವರು ಇನ್ನೂ ಧೈರ್ಯವನ್ನು ತೋರಿಸ್ತಿಲ್ಲ. ಕನ್ನಡ ವರ್ಷನ್ಗೆ ಜನರು ಬರ್ತಾರೋ ಇಲ್ವೋ ಎಂಬ ಭಯ ಚಿತ್ರಮಂದಿರದವರಿಗೆ ಇದೆ. ಯಾವುದಾದರೊಂದು ಚಿತ್ರ ಕನ್ನಡ ವರ್ಷನ್ನಲ್ಲಿ ಬಂದು ದೊಡ್ಡ ಹಿಟ್ ಆದಾಗ ಸಂಪೂರ್ಣ ಚಿತ್ರಣ ಬದಲಾಗುತ್ತೆ ಎಂದು ಜಾಕ್ ಮಂಜು ಹೇಳಿದ್ದಾರೆ. ಈ ಹಿಂದೆ ದಬಂಗ್ 3, ಸೈರಾ ನರಸಿಂಹರೆಡ್ಡಿ ಚಿತ್ರಗಳು ಹೆಚ್ಚು ಕನ್ನಡ ವರ್ಷನ್ನಲ್ಲಿ ಬಿಡುಗಡೆಯಾಗಿದ್ದವು. ಅದರಲ್ಲಿ ನಮ್ಮ ಚಿತ್ರರಂಗದ ಸ್ಟಾರ್ ನಟರು ನಟಿಸಿದ್ರು. ಹಾಗಾಗಿ ಹೆಚ್ಚು ಚಿತ್ರಮಂದಿರ ಸಿಕ್ಕಿತ್ತು ಎಂದು ಹೇಳ್ತಾರೆ ಜಾಕ್ ಮಂಜು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.